ಹರೇ ಕೃಷ್ಣ. ಯೋ ಕೃಷ್ಣ ಚೈತನ್ಯ. ಎಸ್ ಎಸ್. ಓಕೆ ಓಕೆ ಓಕೆ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 2ನೇ ಸ್ಕಂದ 9ನೇ ಅಧ್ಯಾಯ ಶ್ಲೋಕ 19. ತಂ ಪ್ರಿಯಮಾನಾಂ ಸಮುಪಸ್ಥಿತಂ ಕವಿಂ ಪ್ರಜಾ ವಿಸರ್ಗೆ ನಿಜ ಶಾಸನ ಅರಣಂ ವವಾಶೆ ಈಶ ಸ್ಮಿತ ಸೋಚಿಷಾ ಗಿರಾ ಪ್ರಿಯಾ ಪ್ರಿಯಂ ಪ್ರೀತಮಾನಾ ಕರೆ ಸ್ಪರ್ಶನ್. ಅನುವಾದ: ಬ್ರಹ್ಮನು ತನ್ನ ಮುಂದೆ ಇರುವುದನ್ನು ಕಂಡು ಭಗವಂತನು ಅವನನ್ನು ತನ್ನ ಇಚ್ಛೆಗನುಗುಣವಾಗಿ ಜೀವಿಗಳನ್ನು ಸೃಷ್ಟಿಸಲು ಮತ್ತು ನಿಯಂತ್ರಿಸಲು ಯೋಗ್ಯನೆಂದು ಅಂಗೀಕರಿಸಿದನು. ಹೀಗೆ ಅವನಿಂದ ತೃಪ್ತನಾದ ಭಗವಂತನು ಬ್ರಹ್ಮನಿಗೆ ಅಸ್ತಾಲಾಘವ ನೀಡಿ ಮಂದಹಾಸ ಸೂಸುತ್ತಾ ಹೀಗೆ ನುಡಿದನು. ಯೋಗ್ಯ ನೋಡಿ. ಯೋಗ್ಯ ಅಂತ ಯಾರು, ನಾವು ಕ್ವಾಲಿಫೈಡ್ ಅಂತ ಯಾರು ಗೊತ್ತಾಗ್ಬೇಕು? ಗುರುವಿಗೆ. ಈಗ ಕೃಷ್ಣ ಗುರು ಬ್ರಹ್ಮನು, ಯೋಗ್ಯ ಎಂದು ಕೃಷ್ಣ ಹೇಳ್ಬೇಕು. ಹಾಗಾಗಿ ನಾವು ಕ್ವಾಲಿಫೈಡ್ ಅಂತ ಗುರು ಡಿಸೈಡ್ ಮಾಡುವಂಥದ್ದು, ಗುರು. ಹಾಗೆ ಇಲ್ಲಿ ಜೀವಿಗಳನ್ನು ಮತ್ತು ನಿಯಂತ್ರಣ ಯೋಗ್ಯನೆಂದು ಅಂಗೀಕರಿಸಿದ ನೋಡಿ. ಮತ್ತೆ ನೆಕ್ಸ್ಟ್ ಎಂತ ಉಂಟು? ಹೀಗೆ ಅವನಿಂದ ತೃಪ್ತನಾದ ಭಗವಂತನು ಬ್ರಹ್ಮನಿಗೆ ಅಸ್ತಾಲಾಗ ನೋಡಿ. ತೃಪ್ತಿ ಆದ್ರೆ ಅಸ್ತ, ಅಸ್ತಲಾಘವ ಅಂದ್ರೆ ಅವನ ಶೇಕ್ ಹ್ಯಾಂಡ್ ಮಾಡ್ತಾನೆ. ಮತ್ತೆ ಮಂದಹಾಸ, ಸ್ಮೈಲ್ ಮಾಡುವಂಥದ್ದು. ಸೂಸುತ್ತಾ ಹೀಗೆ ನುಡಿದನು. ಪ್ರಭುಪಾದ ಹೇಳುವಂಥದ್ದು, ಒಮ್ಮೆ ಕೃಷ್ಣ ಸ್ಮೈಲ್ ಮಾಡಿದ್ರೆ ಸಾಕಂತೆ ನಮ್ಮ ಲೈಫ್ ಸಕ್ಸಸ್ ಅಂತ. ನಾವು ಕೃಷ್ಣನಲ್ಲಿ ಸ್ಮೈಲ್ ಭರಿಸ್ಬೇಕಂತೆ. ನಮ್ಮ ಸೇವೆಗೆ ಭಗವಂತ ಸ್ಮೈಲ್ ಮಾಡ್ಬೇಕು ಒಮ್ಮೆ, ಜಾಸ್ತಿ ಸಮಯ ಅಲ್ಲ, ಒಮ್ಮೆ ಜಸ್ಟ್. ಇದು ಬ್ರಹ್ಮನಿಗೆ ಸಿಕ್ಕಿತು. ಇದು ನೋಡಿ, ಅದು ಭಗವಂತ ತೃಪ್ತಿ ಆದ್ರೆ ಮಾತ್ರ. ಭಗವಂತನ ತೃಪ್ತಿ ಮಾಡುವಂತ ಸುಲಭದ ಕೆಲಸ ಅಲ್ಲ. ಪ್ರಭುಪಾದ ಹೇಳ್ತಾರೆ, ಡೋಂಟ್ ಟ್ರೈ ಟು ಸಿ ಕೃಷ್ಣ, ಡೂ ಸಮಥಿಂಗ್ ಸೋ ದಟ್ ಕೃಷ್ಣ ಸೀಸ್ ಯು. ನಾವು ಭಗವಂತ ನೋಡ್ಲಿಕ್ಕೆ ಬಯಸಬಾರ್ದಂತೆ. ನಾವು ಭಕ್ತಿಯಲ್ಲಿ ಅಂತ ಸೇವೆ ಮಾಡ್ಬೇಕಂತೆ, ಕೃಷ್ಣ ಸ್ವತಃ ಬಂದನ್ನು ನೋಡುವಾಗೆ. ಹಾಗಾಗಿ ಅವನಿಗೆ ತೃಪ್ತಿ ಆದ್ರೆ ನೋಡ್ತಾನೆ. ಇಲ್ಲಿ ಅವನಿಗೆ ತೃಪ್ತಿ ಆಯ್ತು ಭಗವಂತನಿಗೆ. ಮತ್ತೆ ಅವನು ನೋಡಿ ಅಸ್ತಾಲಾಗ ಮತ್ತೆ ಮಂದಹಾಸ, ಅಸ್ತಾಲಾಗ ಮತ್ತೆ ಮಂದಹಾಸ, ಇದನ್ನು ಸೂಸುತ್ತಾ ಹೀಗೆ ನುಡಿದನು. ಈಗ ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾನಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಶ್ರೀಲ ಪ್ರಭುಪಾದ ಕಿ ಜೈ. ಐಕ ಜಗತ್ತಿನ ಸೃಷ್ಟಿಯು ಕುರುಡು ಅಥವಾ ಆಕಸ್ಮಿಕ ಸೃಷ್ಟಿ ಅಲ್ಲ. ಇದು ಯಾರು ಹೇಳುವಂಥದ್ದು? ಯಾರು ಹೇಳುವಂಥದ್ದು? ಯಾರು ಹೇಳ್ತೀರಿ ಉತ್ತರ ಇದಕ್ಕೆ? ಈ ರೀತಿ ಯಾರು ಹೇಳ್ತಾರೆ? ಫಸ್ಟ್ ಸೆಂಟೆನ್ಸ್ ಎಸ್, ಹರೇ ಕೃಷ್ಣ. ಎಸ್ ಹೇಳ್ಬೋದು. ಅನ್ಮ್ಯೂಟ್ ಮಾಡಿದ್ದೇನೆ. ಎಸ್, ಯಾರು ಹೇಳುವಂಥದ್ದು ಈ ರೀತಿ? ಮಾಯಾವಾದಿಗಳು. ಎಸ್, ವೆರಿ ಗುಡ್, ವೆರಿ ಗುಡ್. ಎಸ್, ಅವ್ರು ಹೇಳ್ತಾರೆ, ಈ ರೀತಿ ಹೇಳ್ತಾರೆ. ಎಂತ? ಐಕ ಜಗತ್ತಿನ ಸೃಷ್ಟಿಯು ಕುರುಡು. ಮತ್ತೆ ಈ ನಮ್ಮ ಸೋಕಾಲ್ಡ್ ಸೈಂಟಿಸ್ಟ್ ನವರು ಅಂತ ಹೇಳುವಂಥದ್ದು ಕೇಮ್ ಬೈ ಚಾನ್ಸ್ ಅಂತೆ. ದಿಸ್ ಮೆಟೀರಿಯಲ್ ವರ್ಲ್ಡ್ ಕೇಮ್ ಬೈ ಚಾನ್ಸ್. ಪ್ರಭುಪಾದ ಹೇಳ್ತಾರೆ ಅದಕ್ಕೆ, ಓಕೆ, ಚಾನ್ಸ್ ಇಂದ ಬಂದಿದೆ. ರೋಸ್ ತೋರಿಸ್ತಾರೆ ಪ್ರಭುಪಾದ. ಎಸ್, ಇದು ರೋಸ್ ಹೇಗೆ ಚಾನ್ಸ್ ಇಂದ ಬಂತ? ಇಲ್ಲ. ರೋಸ್ ಇದ್ದು ನೀವೊಂದು ರೋಸನ್ನು ನೀವು ನೋಡಿ, ರೋಸನ್ನು ನೋಡುವಾಗ ಎಷ್ಟು ಚಂದ ಉಂಟು ರೋಸ್, ಅದು ಆಟೋಮೆಟಿಕ್ ಬಂತ? ರೋಸಿನ ಹಿಂದೆ ಕ್ರಿಯೇಟರ್ ಇದ್ದಾನೆ. ರೋಸನ್ ಕ್ರಿಯೇಟ್, ಅದು ಯಾರು? ಕೃಷ್ಣ. ಆದ್ರೆ ನಮ್ಮ ಸೋಕಾಲ್ಡ್ ಸೈನ್ಸ್ ಮತ್ತೆ ಈ ಮಾಯಾವಾದಿಗಳು ಹೇಳುವಂಥದ್ದು ಅದೇ ಚಾನ್ಸ್.
ಈ ಸೃಷ್ಟಿ ಚಾನ್ಸ್ ಅಲ್ಲಿ ಬಂತಂತೆ, ಬೈ ಚಾನ್ಸ್. ಐಕಚೇತನ ಸೃಷ್ಟಿಯು ಕುರುಡು ಅಥವಾ ಆಕಸ್ಮಿಕ ಸೃಷ್ಟಿ ಅಲ್ಲ. ನಿತ್ಯಬದ್ಧರಾದ ಜೀವಿಗಳಿಗೆ ತನ್ನ ಸ್ವಂತ ಪ್ರತಿನಿಧಿಯಾದ ಬ್ರಹ್ಮನಂತವರ ಮಾರ್ಗದರ್ಶನದಿಂದ ಮುಕ್ತಿ ಪಡೆಯಲು ನೀಡಲಾದ ಒಂದು ಅವಕಾಶ. ಬ್ರಹ್ಮ ರೆಪ್ರೆಸೆಂಟೇಟಿವ್, ಪ್ರತಿನಿಧಿ. ಈಗ ನಮ್ಮ ಸಂಪ್ರದಾಯ ಬರುವಂಥದ್ದು ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ. ಈ ಸಂಪ್ರದಾಯದ ಸೇರಿದವ ನಾವು. ಹಾಗಾಗಿ ಅಥರೈಸ್ಡ್ ಬ್ರಹ್ಮ ನಮ್ಮಂತ ನಿತ್ಯಬದ್ಧರಿಗೆ ಪ್ರತಿನಿಧಿ ಅವ. ಹಾಗಾಗಿ ಬ್ರಹ್ಮನ ಮಾರ್ಗದರ್ಶನ ನಾವು ಪಡಿಬೇಕು, ಮುಕ್ತಿ ಪಡೆಯಲು ನೀಡೋದು ಒಂದು ಅವಕಾಶ, ನಮಗೆ ಒಂದು ಚಾನ್ಸ್ ಸಿಕ್ಕಿದೆ. ಬದ್ಧಾತ್ಮರಿಗೆ ತಿಳಿಸಲು ಸುಗ ಭಗವಂತನು ಬ್ರಹ್ಮನಿಗೆ ವೇದ ಜ್ಞಾನವನ್ನು ಉಪದೇಶಿಸಿದ್ದಾನೆ. ಯಾಕೆ ಬ್ರಹ್ಮನಿಗೆ ವೇದವನ್ನು? ಯಾಕೆಂದ್ರೆ ಮತ್ತೆ ಬ್ರಹ್ಮ ಬದ್ಧಾತ್ಮರಿಗೆ ತಿಳಿಸಲಿ ಅಂತ. ಬದ್ಧಾತ್ಮರು ಭಗವಂತನೊಡನೆ ತಮ್ಮ ಸಂಬಂಧವನ್ನು ಮರೆತಿದ್ದಾರೆ. ಒಬ್ಬ ಹೇಳುವಂಥದ್ದು ಹೇಗೆ ಅಂದ್ರೆ, ಈಗ ಒಂದು ದೊಡ್ಡ ಜಾತ್ರೆ, 10,000 ಜನ ಸೇರಿದ್ದಾರೆ. ಸಣ್ಣ ಮಗು, ಒಂದು 3 ವರ್ಷದ ಮಗು ತಂದೆ ಹಿಡ್ಕೊಂಡು ಹೋಗುವಂಥದ್ದು. ಅಲ್ಲಿ ಎಂತಾಗಿದೆ, ತುಂಬಾ ರಶ್, ಮಗು ಆಚೆ ಆಯ್ತು. ಆ ಕಡೆ ಮಗುವಿಗೆ ಕೂಡ ಖುಷಿ ಇಲ್ಲ, ಈ ಕಡೆ ತಂದೆ ಕೂಡ ಖುಷಿ ಇಲ್ಲ. ಆದ್ರೆ ಮಗು ಎಂತ ಮಾಡ್ತದೆ, ಮಗುಗೆ ಯಾರಾದ್ರೂ ಸ್ವಲ್ಪ ಚಾಕ್ಲೇಟ್ ಕೊಟ್ಟು ಎಂತಾದ್ರು ಮಾಡಿದ್ರೆ ಮಗು ಅದರಲ್ಲಿ ಮಗ್ನ ಆಗ್ತದೆ. ಅದೇ ನಾವು ಕೂಡ ಹಾಗೆ, ನಾವು ಆಕ್ಚುಲಿ ಮಕ್ಕಳು, ಆದ್ರೆ ಭಗವಂತ ನಮ್ಮನ್ನು ಫ್ರೀ ಬಿಟ್ಟಿದ್ದಾನೆ. ಎಸ್, ಹೋಗು ಆಡಿ ಬಾ ಅಂತ. ನಮ್ದು ಆಟ ಮುಗಿಲೇ ಇಲ್ಲ, ಆಟ ಆಡ್ತಾ ಇದ್ದೇವೆ ನಾವು. ಒಂದು ಬಿಟ್ಟು ಇನ್ನೊಂದು, ಮತ್ತೊಂದು ಆಟ. ಆಕ್ಚುಲಿ ನಮ್ಗೆ ಫ್ರೀ ವಿಲ್ ಉಂಟು. ಎಸ್, ನನಗೆ ಆಟ ಸಾಕು, ನಾನು ತಂದೆ ಹತ್ರ ಹೋಗ್ತೇನೆ ಅಂತ. ಆದ್ರೆ ನಾವು ಆಟದಲ್ಲಿ ಟೋಟಲಿ ಇನ್ವಾಲ್ವ್ ಆಗಿದ್ದೇವೆ. ಯಾವ್ದು ಆಟ ಇದು? ಭೌತಿಕ ಲೋಕದಲ್ಲಿ ಇಂದ್ರಿಯ ಸುಖ ಅನ್ನುವ ಆಟ, ಇದರಲ್ಲಿ ಇದ್ದೇವೆ. ಹಾಗೆ ಬದ್ಧಾತ್ಮರು ಭಗವಂತನೊಡನೆ ತಮ್ಮ ಸಂಬಂಧವನ್ನು ಮರೆತಿದ್ದಾರೆ. ಹೀಗಾಗಿ ಸೃಷ್ಟಿಯ ಅವರ್ತ ಮತ್ತು ವೇದ ಜ್ಞಾನ ಪ್ರಸಾರ ಮಾಡುವ ಭಗವಂತನ ಕಾರ್ಯಗಳು ಅಗತ್ಯವಾದವು. ನೋಡಿ, ಈಗ ಹೇಗಂದ್ರೆ ಜೈಲು, ಈಗ ಎಲ್ಲರೂ ಒಳ್ಳೆ ಸಿಟಿಸನ್ ಆದ್ರೆ ಜೈಲು ಬೇಕಂತಿಲ್ಲ. ಈಗ ಪ್ರೈಮ್ ಮಿನಿಸ್ಟರ್ ಜೈಲು ಯಾಕೆ ಮಾಡುವಂಥದ್ದು? ಜೈಲು ಯಾಕೆ ಮಾಡುವುದಂದ್ರೆ, ಈಗ 100ರಲ್ಲಿ 80 ಮಂದಿ ಕೇಳ್ತಾರೆ, 20 ಮಂದಿ ಕೇಳುವುದಿಲ್ಲ. ಅದು ಕಂಟ್ರೋಲ್ ತರಲಿಕ್ಕೋಸ್ಕರ ಜೈಲು ಮಾಡುವಂಥದ್ದು. ಪನಿಷ್ಮೆಂಟ್ ಕೊಡುವಾಗ ಪ್ರೈಮ್ ಮಿನಿಸ್ಟರ್ಗೆ ಖುಷಿ ಇಲ್ಲ, ಆದ್ರೆ ಪನಿಷ್ಮೆಂಟ್ ಕೊಟ್ಟೆ ಮತ್ತೆ ಅವ ರಿಫಾರ್ಮ್ ಆಗಬೇಕು, ಅದಕ್ಕೋಸ್ಕರ ಜೈಲು ಇರುವಂಥದ್ದು. ಅದೇ ರೀತಿ ಇಲ್ಲಿ ಕೂಡ ಹೀಗಾಗಿ ಸೃಷ್ಟಿಯ ಆವರ್ತ ಮತ್ತು ವೇದಾಜ್ಞಾನ ಪ್ರಸಾರ ಮಾಡುವ ಭಗವಂತನ ಕಾರ್ಯಗಳು ಅಗತ್ಯವಾದವು. ಬದ್ಧಾತ್ಮರನ್ನು ಉದ್ಧಾರ ಮಾಡುವ ಅತಿ ದೊಡ್ಡ ಹೊಣೆಗಾರಿಕೆ ಬ್ರಹ್ಮನ ಮೇಲಿದೆ. ಅದಕ್ಕೋಸ್ಕರ ಹೊಣೆಗಾರಿಕೆ ಉಂಟು. ಹೇಗೆ ಜೈಲಿನ ಸೂಪರಿಂಟೆಂಡೆಂಟ್ ಯಾರು? ದೇವಿ, ಮಹಾಮಾಯಿ. ಅವಳಿಗೆ ಆಕ್ಚುಲಿ ಜೈಲಿಗೆ ಹಾಕ್ಲಿಕ್ಕೆ ಇಷ್ಟ ಇಲ್ಲ, ಆದ್ರೂ ಕೂಡ ಅವಳು ಕೃಷ್ಣನ ಆದೇಶವನ್ನು ಅವಳು ಪಾಲನೆ ಮಾಡ್ತಾ ಇದ್ದಾಳೆ. ಕೃಷ್ಣ ಆರ್ಡರ್ ಕೊಡ್ತಾ ಇದ್ದಾನೆ, ಅವಳು ನಿರ್ವಹಿಸ. ಅದೇ ರೀತಿ ಈ ಜೈಲಿನ ಸೂಪರಿಂಟೆಂಡೆಂಟ್ಗೆ ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಎಂತ, ಎಸ್ ಹೀಗೆ ಮಾಡು. ಆದ್ರೆ ಚಾನ್ಸ್ ಕೂಡ ಉಂಟು. ಎಂತ ಚಾನ್ಸ್? ಜೈಲಲ್ಲಿ ಫಸ್ಟಿಗೆ ನಮಗೆ ಕಷ್ಟದ ಕೆಲಸ ಕೊಡ್ತಾರೆ. ಒಂದೊತ್ತು ಊಟ, ಮಲಗಲಿಕ್ಕೆ ಬರೀ ಚಾಪೆ. ಆದ್ರೆ ನಾವು ಅಲ್ಲಿ ಸುಧಾರಿದ್ರೆ ಎಂತ ಮಾಡ್ತಾರೆ ನಮಗೆ, ನೆಕ್ಸ್ಟ್ ಅಲ್ಲಿಯೇ ಜೈಲಲ್ಲಿ ನಮಗೆ ಬೇರೆ ಡಿಪಾರ್ಟ್ಮೆಂಟ್ಗೆ ಹಾಕ್ತಾರೆ. ಗಾರ್ಡನ್ಗೆ ನೀರು ಹಾಕಿ ಅದಕ್ಕೆ ಹಾಕ್ತಾರೆ. ಆಗ 2 ಹೊತ್ತು ಊಟ ಕೊಡ್ತಾರೆ. ಮತ್ತೆ ಚಾಪೆ ಒಟ್ಟಿಗೆ ನಮಗೆ ಬೆಡ್ಶೀಟ್ ಕೂಡ ಕೊಡ್ತಾರೆ. ಮತ್ತೆ ಅದರಲ್ಲಿ ನಾವು ಸುಧಾರಿದ್ರೆ ಮತ್ತೆ ನಮ್ಮನ್ನ ಎಂತ ಮಾಡ್ತಾರೆ, ಜೈಲಿದು ಲೈಬ್ರರಿಗೆ ಹಾಕ್ತಾರೆ. ಆಗ 3 ಹೊತ್ತು ಊಟ, ಆಗ ಬೆಡ್ಶೀಟ್ ಎಲ್ಲ ಇದು ಎಂತ ಹೇಳುದು, ಬೆಡ್ ಕೊಡ್ತಾರೆ. ಹಾಗಾಗಿ ಸುಧಾರಿ ಎಲ್ಲ ಸಮಸ್ಯೆಗೆ ಪರಿಹಾರ. ನಾವು ಸುಧಾರಿಕೊಳ್ಳುವುದೇ ಜೈಲಿಂದ ಹೊರಗೆ ಬರಲಿಕ್ಕೆ ಒಂದು ದಾರಿ ನಮಗೆ. ಹಾಗೆ ಬದ್ಧಾತ್ಮರನ್ನು ಉದ್ಧಾರ ಮಾಡುವ ಅತಿ ದೊಡ್ಡ ಹೊಣೆಗಾಗಿ ಬ್ರಹ್ಮನ ಮೇಲಿದೆ. ಅದಕ್ಕೆ ಬ್ರಹ್ಮ ಈ ಬ್ರಹ್ಮ ಸಂಪ್ರದಾಯದಲ್ಲಿ ಬರ್ತಾನೆ ಅವ,
ಆದ್ರಿಂದಲೇ ಬ್ರಹ್ಮನು ಭಗವಂತನೇ ಬಲು ಪ್ರಿಯವಾದ. ಬ್ರಹ್ಮನು ಜೀವಿಗಳನ್ನು ಸೃಷ್ಟಿಸುವುದು ಮಾತ್ರವಲ್ಲದೆ ಪತಿತಾತ್ಮರ ಉದ್ಧಾರಕ್ಕಾಗಿ ಜ್ಞಾನ ಪ್ರಸಾರದ ಮೂಲಕ ತನ್ನ ಕರ್ತವ್ಯವನ್ನು ಬಲು ಪರಿಪೂರ್ಣತೆಯಿಂದ ಮಾಡುತ್ತಾನೆ. ನೋಡಿ, ಕರೆಕ್ಟಾಗಿ ಮಾಡ್ತಾ ಇದ್ದಾನೆ ಕರ್ತವ್ಯ. ಭಗವಂತವನನ್ನು ಅವ ತುಂಬಾ ಇಂಟೆಲಿಜೆಂಟ್, ಅವನಿಗೆ ಜವಾಬ್ದಾರಿ ಕೊಟ್ಟಿದ್ದಾನೆ, ಅವ ಅದನ್ನು ಮಾಡ್ತಾ ಇದ್ದಾನೆ. ಅಂತ ಪ್ರಚಾರ ತಂಡವನ್ನು ಬ್ರಹ್ಮ ಸಂಪ್ರದಾಯ ಎಂದು ಕರೆಯಲಾಗಿದೆ. ನೋಡಿ, ಇದಕ್ಕೆ ಬ್ರಹ್ಮ ಸಂಪ್ರದಾಯ. ಈಗ ನಾವು ಬರುವಂಥದ್ದು ಇದೆ. 4 ಸಂಪ್ರದಾಯ ಉಂಟು. ಬ್ರಹ್ಮ ಸಂಪ್ರದಾಯ, ಸ್ತ್ರೀ ಅಂದ್ರೆ ಲಕ್ಷ್ಮೀ ಸಂಪ್ರದಾಯ, ಮತ್ತೆ ರುದ್ರ ಸಂಪ್ರದಾಯ, ಮತ್ತೆ ಕುಮಾರ ಸಂಪ್ರದಾಯ. ಈಗ ನಮ್ಮ ಇಸ್ಕಾನ್ ಬರುವಂಥದ್ದು ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯಕ್ಕೆ ಸೇರ್ತದೆ. ಹಾಗಾಗಿ ಅದಕ್ಕೆ ಹೆಸರು ಬ್ರಹ್ಮ ಸಂಪ್ರದಾಯ ಎಂದು ಕರೆಯಲಾಗಿದೆ. ಈಗಲೂ ಕೂಡ ಈ ತಂಡದ ಸದಸ್ಯರು ಭಗವದ್ಧಾಮಕ್ಕೆ ಪತಿತಾತ್ಮವನ್ನು ಮರಳಿ ಕಳುಹಿಸುವ ಕಾರ್ಯದಲ್ಲಿ ನಿರತರಾಗಿದೆ. ನೋಡಿ, ಈಗ ಕೂಡ ಉಂಟು. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ತನ್ನ ವಿಭಿನ್ನ ಅಂಶಗಳು ತನ್ನಲ್ಲಿಗೆ ಹಿಂದಿರುಗಬೇಕೆಂದು ಭಗವಂತ ಕಾತರನಾಗಿದ್ದಾನೆ. ನಾವು ವಿಭಿನ್ನ ಅಂಶ ಭಗವಂತನ. ಹಾಗಾಗಿ ಮಮೇವಾಂಶ ಜೀವಲೋಕೆ ಜೀವಭೂತ ಸನಾತನ ಮನಸಷ್ಟಾನಿ ಇಂದ್ರಿಯಾಣಿ ಪ್ರಕೃತಿ ಕೃಷ್ಣಾನಿ ಕರ್ಷತಿ. ಈ 5 ಇಂದ್ರಿಯಗಳು ಮತ್ತು ಮನಸ್ಸು ಸೇರಿ ನಾವು ಕಷ್ಟದಲ್ಲಿ ಇದ್ದೇವೆ. ಅದು ನಾವು ಭಗವಂತನ ಅಂಶ. ಭಗವಂತನಿಗೆ ಪತಿತಾತ್ಮರನ್ನು ಭಗವದ್ಧಾಮಕ್ಕೆ ಮರಳಿಸುವ ಕಾರ್ಯದಲ್ಲಿ ತೊಡಗಿರುವವರಿಗಿಂತ ಹೆಚ್ಚು ಪ್ರಿಯನಾದ ಮತ್ತೊಬ್ಬನಿಲ್ಲ. ನತಸ್ಮಾತ್ ಮನುಷ್ಯೇಶು. ಲಾಸ್ಟ್ ಶ್ಲೋಕ 18th ಪ್ರಿಯನಾದವನು 1869. ಎಸ್, 1869 ಶ್ಲೋಕ. ನಚ ತಸ್ಮಾನ್ ಮನುಷ್ಯೇಶ್ ಕಶ್ಚಿನ್ ಮೇ ಪ್ರಿಯಕೃತ್ತಮ. ಹಾಗಾಗಿ ಯಾರು ಈ ಕೆಲಸ ಮಾಡ್ತಾನೆ ಅವ ತುಂಬಾ ಪ್ರಿಯನಾದವನು. ಯಾರಿಗೆ? ಹೆಚ್ಚು ಪ್ರಿಯನಾದ ಮತ್ತೊಬ್ಬನಿಲ್ಲ ಇರಲ್ಲ. ಯಾರಿಗೆ? ಭಗವಂತನಿಗೆ. 1869 ಉಂಟು. ಎಸ್, ಜನರಲ್ಲಿ ಭಗವಂತನ ಬಗ್ಗೆ ವಿಸ್ಮೃತಿ ಹೆಚ್ಚಿಸಿ ಆ ಮೂಲಕ ಅವರನ್ನು ಹೆಚ್ಚು ಹೆಚ್ಚಾಗಿ ಐಹಿಕಾಸ್ತ್ರದಲ್ಲಿ ಸಿಲುಕಿಸುವುದೇ ಬ್ರಹ್ಮ ಸಂಪ್ರದಾಯದಿಂದ ಹಿಂದೆ ಸರಿದ ಅನೇಕರ ಕೆಲಸವಾಗಿದೆ. ನೋಡಿ, ಜನರಲ್ಲಿ ಭಗವಂತನ ಬಗ್ಗೆ ವಿಸ್ಮೃತಿ ಹೆಚ್ಚಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ತುಂಬಾ ಬೇರೆ ಅಪಸಂಪ್ರದಾಯಗಳು ಉಂಟು. ಈ ನಮ್ಮ ಶ್ರೀಲ ಭಕ್ತಿವೇದಾಂತ ಸರಸ್ವತಿ ಠಾಕೂರ್ ಅವರೆಲ್ಲ ಅಂಥವ್ರನ್ನೆಲ್ಲ ಓಡಿದ್ದಾರೆ ದೊನ್ನೆಯಲ್ಲಿ. ತುಂಬಾ ಮಂದಿ ಇದ್ರು. ಸಿಲುಕಿದ ಬ್ರಹ್ಮ ಸಂಪ್ರದಾಯದಿಂದ ಹಿಂದೆ ಸರಿದ ಅನೇಕರ ಕೆಲಸವಾಗಿದೆ. ನೋಡಿ, ಬ್ರಹ್ಮ ಸಂಪ್ರದಾಯ ಹಿಂದೆ ಸರಿದ ಅಂಥವ್ರು ಎಂದಿಗೂ ಭಗವಂತ ಪ್ರಿಯಲ್ಲ. ಔಲ ಬೌಲ ನಾಗರಿ ಈನ ತುಂಬಾ ಇತ್ತು. ತುಂಬಾ ಅಂದ್ರೆ ತುಂಬಾ ಅಪಸಂಪ್ರದಾಯಗಳು. ಹಾಗಾಗಿ ಇಂಥ ಸಂಪ್ರದಾಯಗಳು ಎಂತ ಮಾಡುವಂಥದ್ದು? ಭಗವಂತನಿಗೆ ಪ್ರಿಯ ಅಲ್ಲ. ಅದು ಭಗವಂತನು ಅಂಥವರನ್ನು ಗಾಢ ಅಂಧಕಾರ ತಳ್ಳುತ್ತಾನೆ. ಒಬ್ಬ ಗಾಢ ಅಂಧಕಾರ ತಳ್ಳುತ್ತಾನೆ. ಇದಕ್ಕೆ ಎಸ್, ಯಾರು ಹೇಳ್ತೀರಿ? ಯಾವ ಶ್ಲೋಕ? ಎಸ್, 1 ನಿಮಿಷ ಅನ್ಮ್ಯೂಟ್ ಮಾಡ್ತೇನೆ. ಎಸ್, ಯಾವ ಶ್ಲೋಕ? ಈಶೋಪನಿಷತ್ತಿಂದ. ಈಶೋಪನಿಷತ್ ಯಾವ ಶ್ಲೋಕ? ಎಸ್, ಈಶೋಪನಿಷತ್ತು 12ನೇ ಶ್ಲೋಕ. ಅಂಧಂ ತಮ ಪ್ರವೇಶಂತಿ. ನೋಡಿ, ಅಂಥವರನ್ನು ಅಂಥವರನ್ನು ಗಾಢ ಅಂತ ಕಲ್ತಾನು. ಅಂತ ಅಸೂಯ ದಾನವರಿಗೆ ಪರಮಪ್ರಭು ಭಗವಂತನನ್ನು ಅರಿಯುವುದು ಎಂದಿಗೂ ಅಸಾಧ್ಯ. ಅಂಧಂ ತಮ ಪ್ರವೇಶಂತಿ ಯೇ ಅಸಂಭೂತಿಂ ಉಪಾಸತೆ ತಥೋಭೂಯ ಯುವತೆ ತಮೋ ಯಾಯು ಸಂಭೂತಿಯ ಮೃತ. ಅಂಥವರನ್ನು ಅಂತ ಇದಕ್ಕೆ ಕಲಿಸ್ತಾನೆ. ಆದರೆ ಭಗವತ್ ಸಂದೇಶವನ್ನು ಬ್ರಹ್ಮ ಸಂಪ್ರದಾಯದ ಪರಂಪರೆಯಲ್ಲಿ ಪ್ರಚಾರ ಮಾಡುವವನು ಭಗವಂತನಿಗೆ ಸದಾ ಪ್ರಿಯನು. ಯಾರು ಭಗವತ್ ಸಂದೇಶ ಮಾಡಿದ್ರೆ ಅವ್ರು ತುಂಬಾ ಇಷ್ಟ. ಅಧಿಕೃತ ಭಕ್ತಿ ಪಂಥದ ಅಂತ ಪ್ರಚಾರಕನಿಂದ ಸಂತುಷ್ಟನಾದ ಭಗವಂತನು ಅತ್ಯಂತ ಪ್ರಿಯಿಂದ ಅವನಿಗೆ ಅಸ್ತಲಾಘವ ನೀಡುತ್ತಾನೆ. ನೋಡಿ, ಸ್ಮೈಲ್ ಮಾಡ್ತಾನೆ, ಶೇಕ್ ಹ್ಯಾಂಡ್ ಮಾಡ್ತಾನೆ, ಮತ್ತೆ ಸ್ಮೈಲ್ ಮಾಡ್ತಾನೆ. ಇದೆರಡು ಮಾಡ್ತಾನೆ. ಯಾರಿಗೆ? ಯಾರು ಭಕ್ತಿ ಬಂಧವನ್ನು ಪ್ರಚಾರ ಮಾಡ್ತಾನೆ. ಎಸ್, ಶ್ಲೋಕ 20ಕ್ಕೆ ಹೋಗುವ. ಶ್ಲೋಕ 20. ಶ್ರೀ ಭಗವಾನುವಾಚ
ತ್ವಯಾ ಅಹಂ ತೋಷಿತ ಸಮ್ಯಕ್ ವೇದಗರ್ಭ ಶುಶುಕ್ಷಯ ಚಿರಂ ಧೃತೇನ ತಪಸಾ ದುಷ್ಟೋಷ ಕೂಟ ಯೋಗಿನ. ಅನುವಾದ: ಸುಂದರನಾದ ದೇವತ ಪುರುಷನು ಬ್ರಹ್ಮದೇವರನ್ನು ಕುರಿತು ನುಡಿದನು. ಏ ಬ್ರಹ್ಮನೇ, ವೇದಗರ್ಭಿತನೇ, ಸೃಷ್ಟಿಯ ಇಚ್ಛೆಯಿಂದ ಕೂಡಿದ ನನ್ನ ಸಂಚಯಿತ ತಪಸ್ಸಿಂದ ನಾನು ಸುಪ್ರೀತನಾಗಿದ್ದೇನೆ. ಕಪಟ ಯೋಗಿಗಳಿಂದ ನಾನೆಂದೂ ಸುಪ್ರೀತನಲ್ಲ. ಅಂದ್ರೆ ನಾವು ಮಾಡುವಂತ ತಪಸ್ಸು ಅದು ಎಂದಿರ್ಬೇಕಂದ್ರೆ ಅಥರೈಸ್ಡ್ ಇರಬೇಕು. ಒಟ್ಟು ತಪಸ್ಸು ಮಾಡುವುದಲ್ಲ. ಇಲ್ಲಿ ಎಂತ ಹೇಳಿದಾನೆ ಕೃಷ್ಣ? ಎಂತ ಹೇಳ್ತಿದ್ದಾನೆ? ನಿನ್ನ ಸಂಚಯಿತ ತಪಸ್ಸಿಂದ ನಾನು ಸುಪ್ರೀತನಾಗಿದ್ದೇನೆ. ಪ್ಲೀಸ್ ಆಗಿದೆ ಅವನಿಗೆ. ಕಪಟ ಯೋಗಿಗಳನ್ನು ಸುಪ್ರೀತ ಆಗುವುದಿಲ್ಲ. ತುಂಬಾ ಇದ್ದಾರೆ ಕಪಟ ಯೋಗಿಗಳು. ಕಪಟ ಯೋಗಿಯಿಂದ ಭಗವಂತ ಸುಪ್ರೀತನಲ್ಲ. ಈಗ ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಶರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ತಪಸ್ಸಿನಲ್ಲಿ ಎರಡು ಬಗೆ, ಒಂದು ಇಂದ್ರಿಯ ತೃಪ್ತಿಗಾಗಿ, ಮತ್ತೊಂದು ಆತ್ಮ ಸಾಕ್ಷಾತ್ಕಾರಕ್ಕಾಗಿ. ತಮ್ಮ ಸ್ವಂತ ತೃಪ್ತಿಗಾಗಿ ಕಠಿಣ ತಪಸ್ಸನ್ನು ಆಚರಿಸುವ ಅನೇಕ ಮಂದಿ ಕಪಟ ಯೋಗಿಗಳಿದ್ದಾರೆ. ಯೋಗಿನವರು ತುಂಬಾ ತಪಸ್ಸು ಮಾಡ್ತಾರೆ. ಆದ್ರೆ ಎಂತ? ಆ ಒಂದು ಸೆಲ್ಫಿಶ್ ಅದು ಅವನಿಗೆ ಭಗವಂತನಿಗೋಸ್ಕರ ಮಾಡುವುದಲ್ಲ, ಅವನಿಗೆ ಸಿದ್ಧಿ ಬೇಕು. ಹಾಗೆ ಭಗವಂತನ ಇಂದ್ರಿಯಗಳ ತೃಪ್ತಿಗಾಗಿ ತಪಸ್ಸನ್ನು ಆಚರಿಸಿ ಇತರಿದ್ದಾರೆ. ಇದು ಭಕ್ತರು. ಉದಾಹರಣೆಗೆ ಅಣ್ವಸ್ತ್ರ ಕಂಡು ಹಿಡಿಯಲು ಮಾಡುವ ತಪಸ್ಸು ಎಂದು ಭಗವಂತನ ತೃಪ್ತಿಪಡಿಸ್ತದೆ. ಈ ನ್ಯೂಕ್ಲಿಯರ್ ಬಾಂಬ್ ಎಲ್ಲ ಮಾಡ್ತಾರೆ, ಅದಕ್ಕೆ ಕೂಡ ತಪಸ್ಸು ಬೇಕು. ಆದರೆ ಅದು ಭಗವಂತ ತೃಪ್ತಿಪಡಿಸುವುದಿಲ್ಲ. ಏಕೆಂದ್ರೆ ಅಂಥ ತಪಸ್ಸು ಎಂದಿಗೂ ತೃಪ್ತಿಕರವಲ್ಲ. ನಿಸರ್ಗದ ರೀತಿಯಲ್ಲೇ ಪ್ರತಿಯೊಬ್ಬರು ಮರಣ ಹೊಂದಬೇಕು. ಈ ಸೋಕಾಲ್ಡ್ ಬಾಂಬಿನಿಂದಲ್ಲ, ನಿಸರ್ಗದ ರೀತಿಯಲ್ಲಿ. ಆದರೆ ಯಾರೊಬ್ಬರು ತಪಸ್ಸಿನ ಮೂಲಕ ಮರಣ ಪ್ರಕ್ರಿಯೆಯನ್ನು ತ್ವರಿತಗೊಳಿಸಿದರೆ ಅದರಿಂದ ಭಗವಂತ ತೃಪ್ತಿ ಆಗುವುದು ನೋಡಿ. ಆಗ ಈ ಸೋಕಾಲ್ಡ್ ನ್ಯೂಕ್ಲಿಯರ್ ಬಾಂಬಿಂದ ಎಲ್ಲ ದೇಶದಲ್ಲಿ ಉಂಟು, ಅವರವ್ರದ್ದು ಮಾಡ್ತಾರೆ. ಆದ್ರೆ ಭಗವಂತ ತೃಪ್ತಿ ಆಗ್ತಾನ? ಇಲ್ಲ, ಆಗುವುದಿಲ್ಲ. ತನ್ನ ವಿಭಿನ್ನಾಂಶಗಳೆಲ್ಲ ಭಗವಂತ ಮರಳಿ ಶಾಶ್ವತ ಆನಂದ ಜೀವನ ಹೊಂದಬೇಕೆಂಬುದು ಭಗವಂತನ ಇಚ್ಛೆ. ಹೇಗೆಂದ್ರೆ ಈಗ ಫ್ರೀಕ್ವೆಂಟ್ ಆಗಿ ಶುದ್ಧ ಭಕ್ತರನ್ನು ಕಳಿಸ್ತಾನೆ. ಯಾರು? ಕೃಷ್ಣ. ಯಾಕೆ? ದೇವರು ಯಾಕೆ ಕಲಿಸುವಂಥದ್ದು? ಯಾಕೆಂದ್ರೆ ಅವನು ನಮ್ಮ ಮೇಲೆ ದಯೆ. ಶುದ್ಧ ಭಕ್ತರನ್ನು ಅಲ್ಲಿಂದ ಕಳಿಸುವಂಥದ್ದು, ಹೋಗಿ ಬದ್ಧ ಜೀವನ ಹೇಳ್ಕೊಂಡು ಬಾ ಅಂತ. ಹಾಗಾಗಿ ಭಗವದ್ಧಾಮಕ್ಕೆ ಎಲ್ಲರೂ ಬರ್ಬೇಕಂತ ಭಗವಂತನ ಇಚ್ಛೆ. ತನ್ನ ವಿಭಿನ್ನಾಂಶ ಎಲ್ಲ ಭಗವದ್ಧಾಮ ಮರಳಿ ಶಾಶ್ವತ ಜೀವನ ಹೊಂದಬೇಕೆಂಬುದು ಭಗವಂತನ ಇಚ್ಛೆ. ಅವು ತುಂಬಾ ಕಂಪ್ಯಾಷನ್ ಭಗವಂತ, ತುಂಬಾ ದಯೆ. ಹೇಗೆಂದ್ರೆ ಪ್ರಭುಪಾದ ಹೇಳ್ತಾರೆ, ನಾವು 99 ತಪ್ಪು ಮಾಡ್ತೇವೆ, ಒಂದು ಒಳ್ಳೆ ಕೆಲಸ ಮಾಡ್ತೇವೆ. ಒಂದು ಒಳ್ಳೆ ಕೆಲಸ ಮಾಡುವಾಗ ಇಮಿಡಿಯೇಟ್ ನಮ್ಗೆ ಕೈ ಕೊಡ್ತಾನಂತೆ ಭಗವಂತ. ಅದು ನಾವು ಕೈ ನೋಡುವುದಿಲ್ಲ ಭಗವಂತ. ಆ ಭಗವಂತನಿಗೆ ನಮ್ಮ ಮೇಲೆ ಅವಾಜ್ಯ ಕರುಣೆ, ತುಂಬಾ ಕರುಣೆ ನಮ್ಮ ಮೇಲೆ. ಇಡೀ ಐಕ ಸೃಷ್ಟಿಯು ಈ ಉದ್ದೇಶಕ್ಕಾಗಿ ಇದೆ ನೋಡಿ. ಮೆಟೀರಿಯಲ್ ವರ್ಲ್ಡ್ ಇರುವುದು ಯಾಕೆ? ಇದಕ್ಕೆ. ಮೆಟೀರಿಯಲ್ ವರ್ಲ್ಡ್ ಇರುವಂತ ರಿಫಾರ್ಮೇಶನ್ಗೆ. ನಾವು ಇಲ್ಲಿ ರಿಫಾರ್ಮ್ ಆಗಿ ವಾಪಸ್ ಹೋಗ್ಬೇಕು. ಬ್ರಹ್ಮ ಅದೇ ಉದ್ದೇಶ ಕಠಿಣ ತಪಸ್ಸನ್ನು ಆಚರಿಸಿದನು. ಎಂದರೆ ಭಗವಂತನ ತೃಪ್ತಿಯ ಸೃಷ್ಟಿಕ್ರಿಯೆಯನ್ನು ನಿಯಂತ್ರಿಸಿದನು. ಸೃಷ್ಟಿಕ್ರಿಯೆಯನ್ನು ಯಾಕೆ ಮಾಡಿದ? ಭಗವಂತನ ಇಚ್ಛೆಗೋಸ್ಕರ. ಭಗವಂತನ ಇಚ್ಛೆಯಲ್ಲಿ ಪಾರ್ಟಿಸಿಪೇಟ್ ಆಗ್ತಾ ಇದ್ದಾನೆ ಅಷ್ಟೇ. ಭಗವಂತನ ಇಚ್ಛೆಯಲ್ಲಿ ನಾವು ಭಾಗಿಯಾಗಬೇಕು. ಆದ್ದರಿಂದ ಭಗವಂತನು ಅವನಿಂದ ಸಂತೃಪ್ತನಾದ ನೋಡಿ. ಆಗಿದ್ರೆ ಭಗವಂತ ತೃಪ್ತಿ ಆಗ್ತಾನೆ. ಯಾವಾಗ ನಾವು ಭಗವಂತನ ಇಚ್ಛೆಯಲ್ಲಿ ನಾವು ಭಾಗಿಯಾಗ್ತೇವೆ, ಆಗ ಅವನಿಗೆ ಖುಷಿ ಆಗ್ತದೆ. ಹಾಗಾಗಿ ಈಗ ನೋಡಿ, ಪ್ರಭುಪಾದ ಇಚ್ಛೆ ಅಂತ ಪ್ರಚಾರ ಮಾಡುವಂಥದ್ದು. ಹಾಗಾಗಿ ನಾವು ಪ್ರಭುಪಾದಿದು ಇಚ್ಛೆಯಲ್ಲಿ ಭಾಗಿಯಾಗಿದ್ದೇವೆ. ಪ್ರಭುಪಾದ್ ಪ್ಲೀಸ್ ಆಗುವಾಗ ಕೃಷ್ಣ ಪ್ಲೀಸ್ ಆಗ್ತಾನೆ. ಹಾಗಾಗಿ ನಮ್ಮ ಉದ್ದೇಶ ಇದು ಇರಬೇಕಷ್ಟೇ, ಅದು ನಮ್ಮ ಸ್ವಂತ ಇದಲ್ಲ. ಇದಕ್ಕಾಗಿ ಬ್ರಹ್ಮನು ವೇದ ಜ್ಞಾನವನ್ನು ಪಡೆದನು. ವೇದ ಜ್ಞಾನದ ಅಂತಿಮ ಗುರಿ ಭಗವಂತ ಅರಿಯುವುದೇ ಆಗಿದೆ ನೋಡಿ. ವೇದೇ ಸರ್ವೇ ಅಹಮೇ ವೇದೋ ವೇದವಿದ್ ಏವ ಚ. ವೇದಗಳನ್ನು ತಿಳಿಯಬೇಕಾದ ಯಾರು? ಕೃಷ್ಣ.
ವೇದ ತಿಳಿದವನು ಕೃಷ್ಣ, ವೇದಾಂತ ಕರ್ತ ಕೃಷ್ಣ. ಅಂತಿಮ ಗುರಿ ಕೃಷ್ಣ. ಈ ಜ್ಞಾನವನ್ನು ಇತರ ಉದ್ದೇಶಗಳಿಗಾಗಿ ದುರುಪಯೋಗ ಮಾಡಬಾರದು. ಈ ಉದ್ದೇಶಕ್ಕಾಗಿ ವೇದಗಳನ್ನು ಉಪಯೋಗಿಸಿಕೊಳ್ಳದವರನ್ನು ಕೂಟ ಯೋಗಿಗಳು ನೋಡಿ. ಆ ಉದ್ದೇಶಕ್ಕಾಗಿ ನೋಡಿ, ದೇವರಿಗೆ ಉದ್ದೇಶಕ್ಕೆ ನಾವು ಯೂಸ್ ಮಾಡಬೇಕು. ಯಾರು ಮಾಡುವುದಿಲ್ಲ ಅಂತವರು ಕೂಟ ಯೋಗಿಗಳಂತ ನೋಡಿ ಎಂದು, ಅಥವಾ ಗುಪ್ತ ಹಂಚಿಕೆಗಳಿಂದ ತಮ್ಮ ಬದುಕನ್ನು ಹಾಳು ಮಾಡಿಕೊಳ್ಳುವ ಕಪಟ ಪಾರಮಾರ್ಥಿಕವಾದಿಗಳು. ಸಿಂಪಲ್. ಯಾರು ಕೃಷ್ಣನ ಇಚ್ಛೆಯಲ್ಲಿ ಭಾಗಿಯಾಗುವುದಿಲ್ಲ ಅವರೆಲ್ಲ ಕಪಟ ಯೋಗಿಗಳು. ಸಿಂಪಲ್. ಯಾರು ಕೃಷ್ಣನ ಇಚ್ಛೆಯಲ್ಲಿ ಭಾಗಿಯಾಗ್ತಾರೆ ಅವರು ಸರಿಯಾದ ಯೋಗಿ. ಇಷ್ಟೇ, ಬೇರೆ ವ್ಯತ್ಯಾಸ ಇಲ್ಲ. ನಾವೆಂತಂದ್ರೆ ಹೇಗೆ ಬ್ರಹ್ಮ ಯಾಕೆ ಸೃಷ್ಟಿ ಮಾಡಿದ? ಯಾಕಂದ್ರೆ ಭಗವಂತನ ಇಚ್ಛೆಯಲ್ಲಿ ನಾನು ಭಾಗಿಯಾಗ್ತೇನೆ. ಬದ್ಧ ಜೀವಿಗಳನ್ನು ಮತ್ತೆ ತರುವಂತ ಕೆಲಸಕ್ಕೆ ಭಗವಂತ ಈ ರೀತಿ ಮಾಡಿದ್ರು. ಮೆಟೀರಿಯಲ್ ವರ್ಲ್ಡ್ ಕ್ರಿಯೇಟ್ ಮಾಡಿದ್ರು. ಅಲ್ಲಿ ಬ್ರಹ್ಮ ಅವನ ಕೆಲಸ ಮಾಡ್ತಾ ಇದ್ದಾನೆ ಅಷ್ಟೇ. ಆದ್ರೆ ಯಾಕೆ ಮಾಡ್ತಾ ಇದ್ದಾನೆ? ಕೃಷ್ಣನಿಗೋಸ್ಕರ. ಶ್ಲೋಕ 21. ವರಂ ವರಯ ಭದ್ರಂತೆ ವರೇಶಾಮ ಅಭಿವಾಂತಂ ಬ್ರಹ್ಮನ್ ಶ್ರೇಯ ಪರಿಶ್ರಾಮ ಪುಂಸಾಮದರ್ಶನ ಅವಧಿ. ಅನುವಾದ: ನಿನಗೆ ಒಳಿತನ್ನು ಬಯಸುವೆನು ಬ್ರಹ್ಮನೇ, ನೀನು ಬಯಸಬಹುದಾದ ಎಲ್ಲವನ್ನು ಸಕಲ ವರದಾತನಾದ ನನ್ನಲ್ಲಿ ಕೇಳಬಹುದು. ಸಾಕ್ಷಾತ್ಕಾರದ ಮೂಲಕ ನನ್ನನ್ನು ಕಾಣುವುದೇ ಎಲ್ಲ ತಪಸ್ಸುಗಳ ಫಲರೂಪವಾದ ಅಂತಿಮ ವರ ಎನ್ನುವುದನ್ನು ನೀನು ತಿಳಿದಿರಬಹುದು. ಭಗವಂತ ಎಲ್ಲರ ಬಗ್ಗೆ ಒಳಿತ ಬಯಸುವಂಥದ್ದು. ಸಮೋ ಸರ್ವ ಭೂತೇಶು ನಮ್ಮೇ ದ್ವೇಷೋ ಅಸ್ಸಿನ ಪ್ರಿಯ. ಅಂದ್ರೆ ಯಾರ ಮೇಲೆ ಕೂಡ ದ್ವೇಷ ಇಲ್ಲ, ಎಲ್ಲರನ್ನು ಒಂದೇ ರೀತಿ ನೋಡ್ತಾನೆ. ಯಾಕೆಂದ್ರೆ ಅವನು ನಮ್ಮ ತಂದೆ. ಸರ್ವ ಯೋನಿಷ ಕೌಂತೆಯ, ಎಲ್ಲ ಯೋನಿಗಳು ಅವನ ಮಕ್ಕಳೇ. 84 lakh ಸ್ಪೀಶೀಸ್ ನಮ್ಮ ಫ್ಯಾಮಿಲಿ, ಭಗವಂತನ ಮಕ್ಕಳು. ನಾವು ಕೂಡ ಮಕ್ಕಳು, ಉಳಿದ ಜೀವಿಗಳು ಕೂಡ ಮಕ್ಕಳೇ. ಹಾಗಾಗಿ ಎಲ್ಲರಿಗೂ ಒಳಿತನ್ನೇ ಬಯಸುವಂಥದ್ದು ಭಗವಂತ. ನೋಡಿ ಎಷ್ಟು ಪ್ಲೀಸ್ ಆಗಿದೆ ಅಂತ ಕೃಷ್ಣನ್ ನೋಡಿ. ನೀನು ಬಯಸಬಹುದಾದ ಎಲ್ಲವನ್ನು ಸಕಲ ವರದಾದ ನನ್ನಲ್ಲಿ ಕೇಳಬಹುದು, ಎಂತ ಬೇಗ ಕೇಳು ಭಗವಂತ ಹೇಳ್ತಾನೆ. ಆದರೆ ಶುದ್ಧ ಭಕ್ತರು ಕೇಳ್ತಾರೆ ಹಾಗೆ ಇಲ್ಲ. ಅವ್ರು ಕೇಳುವಂಥದ್ದು ನನಗೆ ಸೇವೆ ಭಾಗಿಗಳು, ಇದೇ ಅವರ ಇಚ್ಛೆ. ಅದು ಬೇಕು ಇದು ಬೇಕು ಕೇಳುವುದಿಲ್ಲ ಶುದ್ಧ ಭಕ್ತರು. ಸಾಕ್ಷಾತ್ಕಾರದ ಮೂಲಕ ನನ್ನನ್ನು ಕಾಣುವುದೇ ಎಲ್ಲ ತಪಸ್ಸುಗಳ ಫಲರೂಪವಾದ ಅಂತಿಮ ವರ. ನೋಡಿ, ಕೃಷ್ಣನ್ ಕಾಣುವುದು ಹೇಗೆ? ಈ ಸೋಕಾಲ್ಡ್ ನಮ್ಮ ಎಜುಕೇಶನ್ ಇಂದಲ್ಲ, ಅದರಿಂದ ಇನ್ನೊಂದರಿಂದಲ್ಲ. ಸಾಕ್ಷಾತ್ಕಾರ ಅಂದ್ರೆ ರಿಯಲೈಸೇಷನ್ ಹೇಗೆ ಬರುವಂಥದ್ದು? ಸಾಧನೆ, ಸಂಘ, ಸೇವೆ, ಇದನ್ನು ನಾವು ಮಾಡಬೇಕು. ಇದನ್ನು ಮಾಡಿದ್ರೆ ನಮಗೆ ಸಾಕ್ಷಾತ್ಕಾರ ಬರ್ತದೆ. ಆ ಸಾಕ್ಷಾತ್ಕಾರ ಬಂದ ನಮಗೆ ಭಗವಂತನ ಕಾಣ್ಬೋದು. ಅಲ್ಲಿ ತನಕ ಆಗುದಿಲ್ಲ. ಈಗ ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ವೈಜಿವಾಂಗ್ರೇಸ್ ಅಭಯ ಶರಣಾನಂದ ಭಕ್ತಿವೇದಾಂತ ಸ್ವಾಮಿ ಶೀಲ ಪ್ರಭುಪಾದ ಕಿ ಜೈ. ಪರತರನ ಅಂತಿಮ ಸಾಕ್ಷಾತ್ಕಾರ ಅಂದ್ರೆ ದೇವತಂಬರನ್ನು ತಿಳಿಯುವುದು ಮತ್ತು ಪ್ರತ್ಯಕ್ಷ ಕಾಣೋದು. ನೋಡಿ, ನಮ್ಮ ಜೀವನದ ಗೋಲ್ ಎಂತ ಅಂದ್ರೆ ಭಗವಂತನ ತಿಳಿಯುವಂಥದ್ದು ಮತ್ತೆ ಭಗವಂತನ ನಾವು ಸ್ಟ್ರೇಟ್ ನೋಡುವಂಥದ್ದು. ಫೇಸ್ ಟು ಫೇಸ್ ನಾವು ಭಗವಂತನ ನೋಡ್ಬೇಕು. ಇದಕ್ಕೆ ನಾವು ಭಕ್ತಿಯಲ್ಲಿ ಸಾಧನೆ ಮಾಡ್ಬೇಕು ಅಷ್ಟೇ. ಗೋಲ್ ಅದು, ಜೀವನದ ಗುರಿ. ಮತ್ತೆ ಫೇಸ್ ಟು ಫೇಸ್ ನೋಡಿ ಅಂತಂದ್ರೆ ಅಲ್ಲಿ ಸೇವೆ ಮಾಡಬೇಕು. ಅದಕ್ಕೆ ನಾವು ಇಲ್ಲಿ ಸೇವಕರೇ. ನಾವು ಇಲ್ಲಿ ಸೇವೆ ಮಾಡ್ತಾ 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 ಅಲ್ಲಿ ಹೋಗಿ ಕೃಷ್ಣ ಈಗ ನೋಡಿ, ಮತ್ತೆ ಸೇವೆ ಮಾಡುವ ಇಚ್ಛೆಯಲ್ಲಿದ್ದರೆ ವಾಪಸ್ ಇಲ್ಲಿಗೆ ಫೇಸ್ ಟು ಫೇಸ್ ನೋಡುವಂಥದ್ದು, ಅಲ್ಲಿ ಸೇವೆ ಮಾಡುವಂಥದ್ದು. ದೇವೋತ್ತಮ ಪುರುಷನ ನಿರಾಕಾರ ಬ್ರಹ್ಮನ ಮತ್ತು ಅಂತರ್ಯಾಮಿ ಪರಮಾತ್ಮನ ಲಕ್ಷಣಗಳು ತಿಳಿಯುವುದು ಅಂತಿಮ ಸಾಕ್ಷಾತ್ಕಾರ. ಬ್ರಹ್ಮೇತಿ ಮತ್ತೆ ಪರಮಾತ್ಮ ಸಾಕ್ಷಾತ್ಕಾರ ಅಂತಿಮ ಅಲ್ಲ, ಭಗವಾನ್ ಸಾಕ್ಷಾತ್ಕಾರ ಅಂತಿಮ. ಯಾರೊಬ್ಬರು ದೇವೋತ್ತಮ ಪರಮಪುರುಷನ ಸಾಕ್ಷಾತ್ ಪಡೆದಾಗ ಅಂಥ ತಪಸ್ಸುಗಳನ್ನು ಆಚರಿಸಲು ಕಷ್ಟಪಡಬೇಕಾಗಿಲ್ಲ. ಭಗವಾನ್ ಸಾಕ್ಷಾತ್ಕಾರ ಪಡೆದ್ರೆ ಎಂತ? ಯಾರೊಬ್ಬರು ದೇವೋತ್ತಮ ಪರಮಪುರುಷನ ಸಾಕ್ಷಾತ್ ಪಡೆದಾಗ ಅಂಥ ತಪಸ್ಸುಗಳನ್ನು ಆಚರಿಸಲು ಕಷ್ಟಪಡಬೇಕು. ಬದುಕಿನ ಮುಂದಿನ ಘಟ್ಟವೆಂದರೆ ಭಗವಂತ ತೃಪ್ತಿಪಡಿಸಲು ಅವನಿಗೆ ಭಕ್ತಿ ಸೇವೆ ಸಲ್ಲಿಸುವುದು ಎಂದರೆ ದೇವೋತ್ತಮ ಪರಮಪುರುಷನ ಅವನು ಸಾಕ್ಷಾತ್ ಹೊಂದಿದವನು ಸಕಲ ಸಿದ್ಧಿಗಳನ್ನು ಪಡೆದಿರುತ್ತಾನೆ. ಯಾರಿಗೆ ಭಗವಾನ್ ಸಾಕ್ಷಾತ್ಕಾರ ಆಗ್ತದೆ ಅವನಿಗೆ ಎಲ್ಲ ಸಿದ್ಧಿ ಇರ್ತದೆ. ಎಲ್ಲ ಯೋಗಿಗೆ ಪರಮಾತ್ಮ ಸಾಕ್ಷಾತ್ಕಾರ, ಜ್ಞಾನಿಗೆ ಬ್ರಹ್ಮೇತಿ ಸಾಕ್ಷಾತ್, ಆದ್ರೆ ಭಕ್ತನಿಗೆ ಭಗವಾನ್ ಸಾಕ್ಷಾತ್ ಎಲ್ಲ ಸಿದ್ಧಿ ಇರ್ತದೆ ಅಂತ. ಹೇಗೆಂದ್ರೆ ಪ್ರಭುಪಾದ ಹೇಳುವಂಥದ್ದು, ಈಗ ಸಪೋಸ್ ನಮ್ಮ ಹತ್ರ 500 ರೂಪಾಯಿ ನೋಟ್ ಉಂಟು. ಅದರಲ್ಲಿ 10 ರೂಪಾಯಿ ನೋಟ್ ಬಂತು, 20 ರೂಪಾಯಿ ನೋಟ್ ಬಂತು, 50 ಬಂತು, 100 ಬಂತು, 200 ಬಂತು, ಅದರಲ್ಲಿ ಉಂಟು. ಹಾಗಾಗಿ ಭಗವಾನ್ ಸಾಕ್ಷಾತ್ ಬಂದ್ರೆ ಎಲ್ಲ ಬಂತು.
ಏಕೆಂದರೆ ಈ ಪರಿಪೂರ್ಣ ಘಟದಲ್ಲಿ ಪ್ರತಿಯೊಂದು ಸೇರಿರುತ್ತದೆ. ನಿರಾಕಾರವಾದಿಗಳು ಮತ್ತು ಕಪಟ ಯೋಗಿಗಳು ಈ ಘಟವನ್ನು ತಲುಪಲಾರರು, ಅವರಿಗೆ ಭಗವಾನ್ ಸಾಕ್ಷಾತ್ ಸಿಗುವುದಿಲ್ಲ. ನಿರಾಕಾರವಾದಿಗಳಂದ್ರೆ ಬ್ರಹ್ಮೇತಿ, ಕಪಟ ಯೋಗಿಗಳಂದ್ರೆ ಈ ಎಂತ ಹೇಳುವಂತಹದ್ದು ಪರಮಾತ್ಮ ಸಾಕ್ಷಾತ್ಕಾರ. ಎಸ್.